ಇಷ್ಟು ದೊಡ್ಡ ಕೆರೆ ಎಲ್ಲೈತೆ ಅಂತ ಹೇಳ್ಬೇಕು ಅಂದರೆ ಹೇಳ್ತೀನಿ, ಬಟ್ ನೀವೇ ಒಂಚೂರು ಗೆಸ್ ಮಾಡಬೇಕು. ಕೊರಟಗೆರೆ ಹತ್ರ ಇರೋದು ಈ ಕೆರೆ. ಯಾವ ಕೆರೆ ಅಂತ ಗೆಸ್ ಮಾಡಿಬಿಟ್ಟು ಯಾರು ಬೇಕಾದರೂ ಹೇಳಿ, ಇಷ್ಟು ದೊಡ್ಡ ಕೆರೆ ಎಲ್ಲಿದೆ ಕೊರಟಗೆರೆ ಹತ್ರ ಅಂತ ಹೇಳ್ಬಿಟ್ಟು. ಹಂಗೇನೆ ನಾವು ಓಡ್ತಾ ಒಂಚೂರು ವೀಡಿಯೋ ಮಾಡ್ಕೊಂಬಂದ್ವಿ. ಯಾಕೆಂದರೆ ನೋಡೋಕ್ಕೆ ಸುತ್ತ ನೇಚರು ಸಖತ್ತಾಗಿತ್ತು. ಈ ಕಡೆ ನೋಡಿದ್ರೆ ಕೆರೆ ಬೇರೆ ದೊಡ್ಡದು. ಇಲ್ಲಿ ನೋಡ್ರಿ, ಪಕ್ಕದಲ್ಲಿ ದೇವಸ್ಥಾನ ಮತ್ತು ತೋಟ ಎಲ್ಲ ಇದೆ. ನೋಡೋಕೆ ಒಂಥರ ನೇಚರ್ ಮಾತ್ರ ಸಖತ್ತಾಗಿತ್ತು. ಅದರಿಂದ ಅಂತ ಹೇಳ್ಬಿಟ್ಟು ನಾವು ನೀಟಾಗಿ ವೀಡಿಯೋ ಮಾಡ್ಕೊಂಡ್ವಿ ಎಲ್ಲ ಕಡೆ. ಮುಂದೆಗಡೆ ನಮ್ಮ ಡಿ ಸಿ ಮತ್ತು ನಮ್ಮ ಬೈ ಅವರು ಹೋಗ್ತಾಯಿದ್ರು. ಹಿಂದೆಗಡೆ ನಾನು ನಮ್ಮ ದೋಸ್ತ ಬರ್ತಿದ್ವಿ. ನೋಡ್ರಿ ಹಂಗೆ ಪೂರ್ತಿ ಏನು ಸಖತ್ತಾಗಿದೆ ವ್ಯೂ ಮಾತ್ರ ಅಂತ ಹೇಳ್ಬಿಟ್ಟು ಅಂದರೆ ಅದಕ್ಕೆ ಎರಡೆರಡು ಸತಿ ವೀಡಿಯೋ ಮಾಡಿದ್ವಿ ಹೇಳಬೇಕು ಅಂದರೆ. ಈ ಕಡೆ ತೋಟ ನೋಡ್ರಿ ಎಷ್ಟು ನೀಟಾಗಿ ಕಾಣಿಸುತ್ತೆ. ಹಳ್ಳಿ ವೈಬೇ ಬೇರೆ, ಅದೇ ಬೇರೆ ಲೆವೆಲು, ನೆಕ್ಸ್ಟ್ ಲೆವೆಲ್ ಅನ್ಕೋಬೇಕು. ಏನು ಸಖತ್ತಾಗಿರುತ್ತೆ ವೈಬ್ ಬಂದರೆ ಮಾತ್ರ ಹಳ್ಳಿ ಕಡೆ ಹೋದಾಗ. ಯಾಕೆಂದರೆ ನಾವು ಹಳ್ಳಿ ಹುಡುಗರೇ, ಅಲ್ಲೇ ಬೆಳೆದಿರೋದು. ಅದರಿಂದ ನಮ್ಗೆ ಇಷ್ಟ ಆಗುತ್ತೆ ಸಿಟಿಲಿದ್ದು.